ಅಣ್ಣತಮ್ಮ ಜೋಡುಕೆರೆ ಕಂಬಳ ಬೋಳಂಗಳ ಲಾಲ್ಬಾಗ್ ಪೈವಳಿಕೆಯ ವಿಜ್ಞಾಪನಾ ಪತ್ರ ಹಾಗೂ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಮಂಜೇಶ್ವರದ ಹಿಲ್ ಸೈಡ್ ಸಭಾಂಗಣದಲ್ಲಿ ಜರುಗಿತು. ಅಣ್ಣತಮ್ಮ ಜೋಡುಕೆರೆ ಕಂಬಳ ಸಮಿತಿಯ ಅಧ್ಯಕ್ಷರಾದ ಅಜಿತ್ ಎಂಸೆ ಲಾಲ್ಬಾಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪೈವಳಿಕೆ ಅರಮನೆ ರಂಗತ್ತರೈ ಅರಸರು ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಅವರಿಗೆ ಹಸ್ತಾಂತರಿಸಿ ವಿಜ್ಞಾಪನಾ ಪತ್ರವನ್ನು ಬಿಡುಗಡೆಗೊಳಿಸಿದ್ರು. ಬಳಿಕ ಎಕೆಎಂ ಅಶ್ರಫ್ ಅವರು ಜೋಡುಕೆರೆ ಕಂಬಳದ ಲಾಂಛನವನ್ನು ಬಿಡುಗಡೆಗೊಳಿಸಿದ್ರು. ಡಿಸೆಂಬರ್ ತಿಂಗಳಿನಲ್ಲಿ ಪೈವಳಿಕೆ ಬೋಲಂಗಲದಲ್ಲಿ ಅಣ್ಣತಮ್ಮ ಜೋಡುಕೆರೆ ಕಂಬಳ ನಡೆಸುವುದಾಗಿ ತೀರ್ಮಾನಿಸಿದ್ದಾರೆ. ತುಳುನಾಡಿನ ಜನಪದ ಕ್ರೀಡೆಯಾದ ಕಂಬಳ ಇದು ಈ ಗಡಿನಾಡ ಪ್ರದೇಶದ ಸಂಸ್ಕೃತಿಯಾಗಿದೆ. ಇದನ್ನ ಉಳಿಸುವುದು ಹಾಗೂ ಬೆಳೆಸುವುದು ನಮ್ಮ ಆದ್ಯ ಕರ್ತವ್ಯವಾಗಿರುವುದರಿಂದ ಶ್ರೀ ರಂಗತ್ತರೈ ಅರಸರು ಹೇಳಿದ್ರು. ಕಂಬಳ ಇವತ್ತಿನ ದಿನಗಳಲ್ಲಿ ಅಳಿವಿನ ಅಂಚಿನಲ್ಲಿದೆ. ನಮ್ಮ ಪ್ರದೇಶದಲ್ಲಿ ಕಳೆದ 13 ವರ್ಷದ ಮೊದಲು ಸ್ಥಗಿತಗೊಂಡ ಈ ಕಂಬಳವು ನಾವು ಇದೀಗ ಮರುಜೀವ ನೀಡುತ್ತಿದ್ದೇವೆ ಎಂದು ಹೇಳಿದ್ರು. ಅವರೆಲ್ಲ ನೇತೃತ್ವದಲ್ಲಿ ಕಂಬಳವನ್ನು ಜರುಗಿಸಬೇಕು ಅಂತೇಳಿ ನಿಶ್ಚಯಿಸಿ ಅದಕ್ಕೆ ಯುವ ನೇತಾರರಂತ ನಮ್ಮ ಅಜಿತ್ ಎಂಸಿ ಲಾಲ್ಬಾಗ್ ಹಾಗೂ ನಮ್ಮ ಅಶ್ರಫ್ ಪೂಜಾರಿ ಇವರೆಲ್ಲ ಸೇರಿ ನಮ್ಮ ಪೈವಳಿಕೆಯ ಸರಿಯಾದ ಒಂದು ಸ್ಥಳವನ್ನು ನಾವು ಹುಡುಕುವಾಗ ಬೋಳಂಗಳ ಅಂತ ಒಂದು ಸ್ಥಳ ಇದೆ. ಅದು ಪೈವಳಿಕೆ ಉಳ್ಳಾಳತಿ ದೈವದ ಸ್ಥಳ 20 ಎಕರೆ ಸ್ಥಳ ಇದೆ, ಯೋಗ್ಯವಾದ ಸ್ಥಳ. ಅದರಲ್ಲಿ ಕಂಬಳ ಮಾಡಲು ನಿಶ್ಚಯಿಸಿ ಅದನ್ನು ಆ ಸ್ಥಳವನ್ನು ಎಲ್ಲರೂ ಪಾಸು ಮಾಡಿದರು. ಮತ್ತು ಅದನ್ನು ನೋಡಿ ಈಗ ಕರೆಯ ಕೆಲಸವೆಲ್ಲ ಮಾಡ್ತಾ ಉಂಟು. ಇಲ್ಲೂ ಕೂಡ ತುಂಬ ಕೆಲಸ ಇದೆ. ಸುಮಾರು 25 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಬರ್ಬೋದು. ಇದನ್ನು ಮಾಡಬೇಕಿದ್ರೆ ಸಾಧಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಊರವರ ಹಾಗೂ ಹೊರವೂರ ದೊಡ್ಡ ದಾನಿಗಳ ಹಾಗೆ ದೊಡ್ಡ ದೊಡ್ಡ ಉದ್ಯಮಿಗಳ ಎಲ್ಲ ಸಹಾಯ ಸಹಕಾರವನ್ನು ನಾವು ಇಲ್ಲಿ ಕೊಡುತ್ತೇವೆ. ಅಲ್ಲದೆ ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಡುವ ಹಾಗೆ ಪತ್ರಿಕೋದ್ಯಮದವರ ಹತ್ರ ಟಿವಿ ಚಾನಲ್. ಈ ಸಂದರ್ಭ ಭಾಸ್ಕರೈ ಮಜಲ್ತೋಡಿ, ಚೇತನಾಯಂ, ಹರೀಶ್ ಶೆಟ್ಟಿ ಕಡಂಬರ್, ಅಶ್ವಥ್ ಪೂಜಾರಿ, ಅಂಕಿತ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ರೆಹಮಾನುದ್ದೀನ್ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.